ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತು ನವದಿನ ನವಸೀರೆ ಕಾರ್ಯಕ್ರಮವನ್ನು ನಾವು ನವರಾತ್ರಿಯಲ್ಲಿ 9 ದಿನಗಳ ಕಾಲ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಯೋಜಿಸಿದ್ದೆವು. ಅದರ ಬಹುಮಾನ ವಿತರಣೆ ಅಂದರೆ ಸೀರೆಯನ್ನ ಗೆದ್ದಂಥವರಿಗೆ ನೀಡುವಂತಹ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಇವತ್ತಿನ ಮುಖ್ಯ ಅತಿಥಿಯಾಗಿ ಅಶ್ವಿನಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಇನ್ನೋರ್ವ ಅತಿಥಿಗಳಾಗಿ ಚಿತ್ರಕೂಟ ಆಯುರ್ವೇದಿಕ್ನ ಡಾಕ್ಟರ್ ಅನುಲೇಖಾ ಬಾಯಿರೆ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾರೆ. ನಮ್ಮ ವಾಹಿನಿಯ ವರದಿಗಾರರಾದಂತಹ ಸಂತೋಷ್ ಕಾಪು ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಸ್ಪಂದನ ವಾಹಿನಿಯ ಸಂದೇಶ್ ಕಟ್ಪಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ನಾಗರಾಜ್ ವರ್ಕಾಡಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವವರು ನಮ್ಮನ್ನು ಸದಾಕಾಲ ಪ್ರೋತ್ಸಾಹಿಸಿರುವಂತಹ ಅಶ್ವಿನಿ ಅಕ್ಕ ಹಾಗೆ ಅನುಲೇಖಾ ಮೇಡಮ್ ಅವರು. ಸ್ಪಂದನ ಆರೋಗ್ಯ ಸ್ಪಂದನ ಅನ್ನುವಂಥ ಕಾರ್ಯಕ್ರಮದಲ್ಲಿ ಅನುಲೇಖಾ ಬಾಯಿರಿ ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ರೆ, ನಮ್ಮ ಸ್ಪಂದನ ಸವಿರುಚಿಯನ್ನು ಅಶ್ವಿನಿ ಶೆಟ್ಟಿಯವರು ಅದು ಬಹಳಷ್ಟು ಸಮಯಗಳಿಂದ ಅಂದರೆ ಅವರ ಮನೆಯನ್ನೇ ನಮಗೆ ಸ್ಟುಡಿಯೋ ಆಗಿ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ನಾವು ಅವರಿಗೆ ಅರ್ಪಿಸಲೇಬೇಕು. ಈ ಸಂದರ್ಭದಲ್ಲಿ ಈ ನವರಾತ್ರಿ ನವದಿನ ನವಸೀರೆಯನ್ನು ಕೊಡಲಿಕ್ಕೆ ಇವರಷ್ಟು ಒಳ್ಳೆ ಗೆಸ್ಟ್ ಇನ್ನು ಯಾರು ಸಿಗಲಿಕ್ಕಿಲ್ಲ ನಮಗೆ. ಯಾಕಂದರೆ ನಮ್ಮ ಸ್ಪಂದನ ವಾಹಿನಿಗೆ ಅಷ್ಟು ಸಪೋರ್ಟ್ ಮಾಡ್ತಿರುವಂಥವ್ರು. ಅವರಿಗೆ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ ಮಾಡ್ತಾ ಇದ್ದೇನೆ. ಜೊತೆಗೆ ನಮ್ಮ ಸುದ್ದಿ ವಿಭಾಗವನ್ನು ನಿರಂತರವಾಗಿ ಪ್ರೋತ್ಸಾಹಿಸ ನಮಗೆ ಬಹಳಷ್ಟು ಪರಿಶ್ರಮವನ್ನು ಹಾಕಿ ಸುದ್ದಿಗಳನ್ನು ನೀಡುವಲ್ಲಿ ನಮ್ಮ ವರದಿಗಾರರ ಮುಖ್ಯ. ಅವರೆಲ್ಲರ ಪರವಾಗಿ ಸಂತೋಷ್ ಅವರನ್ನು ಆತ್ಮೀಯವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಮಗೆ ಸದಾಕಾಲವೂ ಕೂಡ ವ್ಯವಸ್ಥೆಗಳಲ್ಲಿ ಸಹಕಾರ ನೀಡ್ತಿರೋ ನಮ್ಮ ಆತ್ಮೀಯ ಸಂದೇಶ್ ಕಟ್ಪಾಡಿ ಅವರಿಗೆ ಆತ್ಮೀಯವಾದ ಸ್ವಾಗತ. ಮತ್ತು ನಮ್ಮ ಯಾವುದೇ ನಾವು ಕಾರ್ಯಕ್ರಮ ಮಾಡಲಿ, ಆನ್ಲೈನ್ ಕಾರ್ಯಕ್ರಮ ಅಂದರೆ ಲೈವ್ ಕಾರ್ಯಕ್ರಮ ಮಾಡಿ ಅದರಲ್ಲಿ ಕಾಂಪಿಟೇಷನ್ ಇಟ್ಟಾಗ ನಮಗೆ ನೀವು ಕಾಲ್ ಮಾಡಿದಿದ್ರೆ ನಮ್ಮ ಕಾರ್ಯಕ್ರಮ ನಾವು ಎಷ್ಟು ಗಂಟೆ ಮಾಡಿದರೂ ವೇಸ್ಟ್. ಆದ್ದರಿಂದ ನನಗೆ ಗೊತ್ತಿದೆ ನೀವೆಲ್ಲ ಎಷ್ಟು ಸಲ ಟ್ರೈ ಮಾಡಿದ್ದೀರಿ, ಕೊನೆಗೆ ಯಾವಾಗ ಸಿಕ್ಕಿದೆ ಅದೆಲ್ಲ ನಮ್ಗೆ ಗೊತ್ತಿದೆ. ಯಾಕಂದರೆ ನಮ್ಮ ಬುಕ್ಕನ್ನು ತೆಗೆದರೆ ಯಾರ್ಯಾರು ಎಷ್ಟು ದಿನ ಕಾಲ್ ಮಾಡಿದ್ದಾರೆ ಅದೆಲ್ಲ ಲಿಸ್ಟ್ ಇದೆ. ಸೊ ನಿಮ್ಮಿಂದಾಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅದಕ್ಕಾಗಿ ನಿಮಗೆ ಪ್ರೀತಿಯ ಸ್ವಾಗತವನ್ನು ಮತ್ತು ಹೋಗ್ತಾ ಇದ್ದೇನೆ. ಈಗ ಈ ಒಂದು ನವದಿನ ನವಸೀರೆ ಅನ್ನುವಂಥ ಕಾರ್ಯಕ್ರಮವನ್ನು ನಮಗೆ ಪ್ರಾಯೋಜನೆ ಮಾಡಿದವರು ಮಂಗಳೂರಿನ ಪಾವನಿ ಸಿಲ್ಕ್ಸ್. ಅದರ ಮುಖ್ಯಸ್ಥರು ನನ್ನ ಆತ್ಮೀಯರು. ಇವತ್ತೇನು ಅರ್ಜೆಂಟಾಗಿ ನಾವು ಆ ಕಾರ್ಯಕ್ರಮವನ್ನು ನಾವು ಸೆಟ್ ಮಾಡಬೇಕಾಯಿತು. ಸೊ ಯಾಕಂದರೆ ನವರಾತ್ರಿ ಟೈಮಲ್ಲಿ ಏನೋ ಸ್ಪೆಷಲ್ ನಾವೊಂದು 15 ತಂಡದ ಭಜನೆಯನ್ನು ಮಾಡಿದ್ವಿ. ಒಂದಷ್ಟು ಚಿಕ್ಕ ಮಕ್ಕಳನ್ನು ಕರೆಸಿ ಅವರ ಗಾನವೈಭವವನ್ನು ಮಾಡಿದ್ವಿ, ದೇವರ ಭಕ್ತಿಗೀತೆಗಳನ್ನು ಮಾಡಿದ್ವಿ, ಒಂದು ಯಕ್ಷಗಾನ ವೈಭವವನ್ನು ಮಾಡಿದ್ವಿ. ಅದ್ರ ಜೊತೆಗೆ ಎಲ್ಲರೂ ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ, ಯಾಕಂದರೆ ನಾವು ಲೈವ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ನಮ್ಮ ಜೊತೆ ಒಂದು ಕಾಂಟ್ಯಾಕ್ಟ್ ಬೆಳೆಯುತ್ತೆ. ಯಾಕಂದರೆ ನಿಮಗೆ ಸ್ಪಂದನ ವಾಹಿನಿ ಮೇಲೆ ನಮಗೆ ನಿಮ್ಮ ಮೇಲೆ ಆ ರೀತಿಯ ಒಂದು ಕಾಂಟ್ಯಾಕ್ಟ್ ಬೆಳೆಯೋದಕ್ಕೆ ಈ ಒಂದು ಕಾರ್ಯಕ್ರಮ ಬಹಳ ಒಳ್ಳೆಯದು ಅಂತ ಅಂದ್ಕೊಳ್ತೇನೆ. ಜೊತೆಗೆ ಬಹಳಷ್ಟು ವಿಚಾರಗಳು ನಮಗೆ ಹೇಳಲಿಕ್ಕೆ ಈ ಒಂದು ಸ್ಪರ್ಧೆಯಲ್ಲಿ ಏನಂದರೆ ಒಂದೇ ರೇಟನ್ನು 7-8 ಜನ ಹೇಳಿದ್ದಾರೆ. ನಾವು ಸುಮಾರು ಸಲ ಚೀಟಿ ಎತ್ತೋದ್ರ ಮೂಲಕ ಅವರನ್ನು ಆಯ್ಕೆ ಮಾಡಿದ್ದೇವೆ. ಇನ್ನೊಂದು 10 ರೂಪಾಯಿ ಕಡಿಮೆ 10 ರೂಪಾಯಿ ಮೇಲೆ ಹೇಳಿದಂಥ ಅನೇಕ ವಿಚಾರಗಳಿವೆ. ನಮ್ಮ ಪಕ್ಷಿಕೆರೆಯವರಿದ್ದಾರೆ, ಅವರು ಪಾಪ ಬಹಳಷ್ಟು ಆಸೆಯಿಂದ ಅವತ್ತಿಂದ ಫೋನ್ ಮಾಡಿ ಒಂದು ದಿವಸ ಅವರಿಗೆ ಸೀರೆ ಸಿಕ್ಕಿತ್ತು. ಸೊ ಹೋಸಲ ಕುಮಾರ್ ಅವರಿಗೆ 2 ಸೀರೆ ಸಿಕ್ಕಿತ್ತು ಹೋಸಲ. ಸೊ ಅವರೇ ರೇಟ್ ಗೆಸ್ ಮಾಡೋದು. ಸೊ ಈ ಥರದ ಅನೇಕ ಜನ ನಮ್ಮ ಜೊತೆ ನಿರಂತರವಾಗಿದ್ದಾರೆ. ಇವತ್ತು ಪವಿತ್ರ ಬೆಳ್ತಂಗಡಿಯಿಂದ ಬರಬೇಕಿತ್ತು, ಅವರಿಗೆ ಪಾಪ ಚಿಕ್ಕ ಮಗು. ನಾನು ಹೇಳಿದೆ ನೀವು ಈ ಒಂದು ಅರ್ಧ ಮುಕ್ಕಾಲು ಗಂಟೆ ಕಾರ್ಯಕ್ರಮಕ್ಕೆ ಬರ್ಬೋದು, ಆದರೆ ಚಿಕ್ಕ ಮಗು ಇರಬೇಕಾದ್ರೆ ನೀವು ಅಲ್ಲಿಂದ 2.5 ಗಂಟೆ ಜರ್ನಿ. ಸೊ ಅವ್ರ ಅಣ್ಣನ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಈ ಥರ ಇವರೆಲ್ಲರ ಸಪೋರ್ಟ್ ನನಗಿದೆ. ಎಲ್ಲರೂ ಇದ್ದಾರೆ, ಸುಬ್ರಹ್ಮಣ್ಯ ಅವರಿದ್ದಾರೆ, ಪ್ರತಿನಿತ್ಯ ಕಾಲ್ ಮಾಡೋರು ಇದ್ದಾರೆ, ಎಲ್ಲರೂ ಪ್ರತಿನಿತ್ಯ ಕಾಲ್ ಮಾಡೋರು. ಸೊ ನಿಮ್ಮಿಂದಾಗಿ ಕಾರ್ಯಕ್ರಮ ಯಶಸ್ವಿ ಆಗಿದೆ. ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಅತಿಥಿಗಳು ಈ ಕಾರ್ಯಕ್ರಮದ ಬಗ್ಗೆ ಏನನ್ನಿಸ್ತದೆ, ನಮ್ಮ ಈ ನವದಿನ ನವಸೀರೆ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೊದಲಿಗೆ ಅಶ್ವಿನಿ ಶೆಟ್ಟಿ ಅವರು ಮಾತನಾಡ್ತಾರೆ. ಮೊದಲಿಗೆ ಬಹುಮಾನವನ್ನು ಗೆದ್ದಿರುವ ಎಲ್ಲ ವಿಜೇತರಿಗೂ ತುಂಬು ಹೃದಯದ ಒಂದು ಕಂಗ್ರಾಟ್ಸ್ ಹೇಳ್ತಾ ಇದ್ದೇನೆ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸೀರೆಗೆ ಒಂದು ಮಹತ್ವದ ಸ್ಥಾನಮಾನವಿದೆ. ನಾರಿ ಅಂದರೆ ಸೀರೆ, ಸೀರೆ ಅಂದರೆ ನಾರಿ. ಪುರಾತನ ಕಾಲದಿಂದಲೂ ಒಂದು ಹೆಣ್ಣಿನ ಮೈಯನ್ನು ಮುಚ್ಚುವಂತಹ ಕಂಪ್ಲೀಟ್ ಒಂದು ಡ್ರೆಸ್ ಅಂತ ಹೇಳಿದರೆ ಸೀರೆ. ಆ ಸೀರೆ ಮತ್ತು
ಗಾಜಿನ ಬಳೆಗಳನ್ನು ತೊಟ್ಟಂತಹ ಹೆಣ್ಣನ್ನು ನೋಡುವಾಗ ಒಂದು ಧನ್ಯತಾ ಭಾವ ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಅಲ್ಲ. ಖಂಡಿತವಾಗಿಯೂ ಹೌದು ಅಂತ ನೀವೆಲ್ಲ ಹೇಳ್ತಾ ಇದ್ದೀರಾ. ಸೊ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ಪಂದನ ವಾಹಿನಿಯವರು ಪಾವನಿ ಸಿಲ್ಕ್ ಇವರ ಒಂದು ಸಂಯೋಜನೆಯೊಂದಿಗೆ ಮಾಡ್ತಾ ಇದ್ದಾರೆ. ಸೊ ಗೆದ್ದಂತಹ ನಿಮಗೂ ತುಂಬಾ ಕಂಗ್ರಾಟ್ಸ್. ಹಾಗೂ ಈ ಅತ್ಯುತ್ತಮ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರುವ ಸ್ಪಂದನ ಚಾನಲ್ನವರಿಗೂ ಧನ್ಯವಾದವನ್ನು ಹೇಳ್ತಾ, ಈ ಒಂದು ಸುಂದರ ಕ್ಷಣದಲ್ಲಿ ನನ್ನನ್ನು ಭಾಗಿಯಾಗಿ ಅಂತ ಕರೆದಂತಹ ನಾಗರಾಜ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅಶ್ವಿನಿ ಮ್ಯಾಮ್ ಅನ್ನು ನೋಡಿದ್ರೆ ಬಹುಶಃ ಅಡಿಗೆ ಮಾತ್ರ ಅಲ್ಲ, ಮಾತು ಕೂಡ ಬಹಳ ಚೆನ್ನಾಗಿ ಆಡ್ತಾರೆ. ಸೊ ಮಾತನಾಡಿದ್ದು ಖುಷಿ ಆಯ್ತು ಮ್ಯಾಮ್, ಥ್ಯಾಂಕ್ ಯು. ಸೊ ಚಿತ್ರಕೂಟ ಆಯುರ್ವೇದಿಕ್ನ ಅನುಲೇಖ ಬಾಯಿರಿ ಅವರು ಈ ಕಾರ್ಯಕ್ರಮದ ಬಗ್ಗೆ ಒಂದು ಸ್ವಲ್ಪ ಮಾತನಾಡಿ. ಥ್ಯಾಂಕ್ ಯು ಮ್ಯಾಮ್. ಸೊ ಹಾಗೆ ನಮ್ಮ ಎಲ್ಲ ವರದಿಗಾರರ ಪರವಾಗಿರುವಂತಹ ಸಂತೋಷ್ ಕಾಪು ಅವರು ಮೊನ್ನೆ ತಾನೇ ಒಂದೊಳ್ಳೆ ಜರ್ನಿ ಕೂಡ ಮಾಡಿ ಬಂದಿದ್ರು, ಸಿಕ್ಕಿಂವರೆಗೆ ಹೋಗಿ ಬಂದಿದ್ದಾರೆ. ಸೊ ಅವರು ಈ ಕಾರ್ಯಕ್ರಮದ ಬಗ್ಗೆ, ನಮ್ಮ ಸ್ಪಂದನ ವಾಹಿನಿಯ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಮೊದಲಾಗಿ ಎಲ್ಲರ ವಿಜೇತರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಸ್ಪಂದನ ವಾಹಿನಿ ವರ್ಷಂಪ್ರತಿ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಜನಮನ ಗೆದ್ದಿದೆ. ಅದೇ ರೀತಿ ಈ ಬಾರಿ ಪಾವನಿ ಸಿಲ್ಕ್ಸ್ ಅವರ ಪ್ರಾಯೋಜಕತ್ವದಲ್ಲಿ ನವದಿನ ನವಸೀರೆ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಿಬಂದಿದೆ. ಎಲ್ಲರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತೇನೆ. ಪಾವನಿ ಸಿಲ್ಕ್ಸ್ ಅರ್ಪಿಸಿದಂತಹ ಸ್ಪಂದನ ವಾಹಿನಿಯ ಜೊತೆಗೆ ಸೇರಿ ನಡೆಸಿದಂತಹ ಕಾರ್ಯಕ್ರಮ ನವದಿನ ನವಸೀರೆ, ನವರಾತ್ರಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮೊದಲ ದಿನದ ವಿಜೇತರಾಗಿದ್ದವರು ಸುಬ್ರಹ್ಮಣ್ಯ ಕುಂದಾಪುರ ಅವರು, ನಮ್ಮ ರೆಗ್ಯುಲರ್ ಕಾಲರ್. ಅವರ ಹತ್ರ ಮಾತನಾಡಲಿಕ್ಕೆ ನಮಗೂ ಕೂಡ ಪ್ರತಿದಿನ ಮಾತನಾಡಲಿಕ್ಕೆ ನಮ್ಮ ಆಂಕರ್ಸ್ಗಳಿಗೆ ಆಗಿರಬಹುದು ಅಥವಾ ಯಾರೇ ಕಾರ್ಯಕ್ರಮ ನಡೆಸ್ತಿದ್ರೆ ಅವರಿಗೂ ಕೂಡ ಖುಷಿ ಆಗ್ತದೆ. ಸೊ ಇವತ್ತಿನ ಮೊದಲನೇ ವಿನ್ನರ್ ಕೂಡ ಅವರೇ ಆಗಿದ್ರು, ಹೆಚ್ಚಿನ ಕಾರ್ಯಕ್ರಮಗಳಿಗೆ ಮೊದಲನೇ ಕಾಲರ್ ಕೂಡ ಅವರೇ ಆಗಿರ್ತಾರೆ. ಸೊ ಅವರನ್ನ ಇಲ್ಲಿ ಆಹ್ವಾನಿಸ್ತಾ ಇದ್ದೇನೆ. ಫಸ್ಟಿಗೆ ಅಶ್ವಿನಿ ಮ್ಯಾಮ್ ಅವರು ಅವರಿಗೆ ಸೀರೆಯನ್ನು ಕೊಡಬೇಕಾಗಿ ಕೇಳಿಕೊಳ್ತಾರೆ. ನಮ್ಮ ಎಲ್ಲ ನೇರ ಪ್ರಸಾರಗಳಿಗೂ ಕರೆ ಮಾಡುವಂತಹ ಕುಮಾರ್ ಮುಲ್ಕಿ ಅವರು ಕಳೆದ ವರ್ಷ 2 ಸೀರೆಯನ್ನ ಗೆದ್ದಿದ್ರು, ಈ ಬಾರಿ ಕೂಡ ಕರೆ ಮಾಡಿ ವಿನ್ನರ್ ಆಗಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಹೇಳ್ತಾ ಅಶ್ವಿನಿ ಮ್ಯಾಮ್ ಅವರು ಸೀರೆ ಕೊಡ್ಬೇಕಂತ ಕೇಳಿ. ಸೊ ಮುಂದಿನ ವಿನ್ನರ್ ಇಂದಿರಾ ಪಕ್ಷಿಕೆರೆ ಅವರು ಕೂಡ ನಮ್ಮ ನೇರ ಪ್ರಸಾರಕ್ಕೆ ಕರೆ ಮಾಡಿ ಬಹುಮಾನವನ್ನ ಗೆದ್ದಿದ್ದಾರೆ. ನಮಗೂ ಕೂಡ ಖುಷಿಯಾಗಿದೆ, ಶುಭಾಶಯಗಳು ಮ್ಯಾಮ್. ಅವರಿಗೆ ಅನುಲೇಖ ಮ್ಯಾಮ್ ಸೀರೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ಮುಂದಿನ ವಿಜೇತರು ಆಶಾ ಅವರು. ಸೊ ನಮ್ಮ ಕಾರ್ಯಕ್ರಮಕ್ಕೆ, ನವದಿನ ನವಸೀರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಬಹುಮಾನ ಗೆದ್ದಿದ್ದಾರೆ. ಶುಭಾಶಯಗಳು. ಅನುಲೇಖ ಮೇಡಮ್ ಅವರು ಸೀರೆ. ಇವತ್ತು ನಾವು ಇಲ್ಲಿ ನೆರೆದಿರುವಂತಹ ಎಲ್ಲ ಮಹಿಳೆಯರಿಗೆ, ಅಂದರೆ ಗೆಸ್ಟ್ಗಳಿಗೂ ಕೂಡ ಮೊದಲಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು, ಮಲ್ಲಿಗೆ ಹೂವನ್ನು ಕೊಟ್ಟು ಏನು ಹೇಳುವಂಥದ್ದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡಿದ್ದೇವೆ. ಹಾಗೆ ಈಗ ವಿಜೇತರಿಗೂ ಕೂಡ ಅದೇ ರೀತಿಯಾಗಿ ಅರಿಶಿನ ಕುಂಕುಮ ಮಲ್ಲಿಗೆಯನ್ನು ಕೊಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಸೀರೆ ಅಂತಂದ ಕೂಡಲೇ ಏನು ಹೇಳುವಂಥದ್ದು, ನಾರಿಯರಿಗೆ ಸೀರೆಯ ಜೊತೆಗೆ ಇವೆಲ್ಲವೂ ಅವರಿಗೆ ಬಹಳ ಇಷ್ಟವಾದಂಥದ್ದು. ಸೊ ಹಾಗೆ ನಮ್ಮ ವಾಹಿನಿಯಲ್ಲಿ ಅದನ್ನು ನೀಡ್ತಾ, ಅದು ಏನು ಹೇಳುವಂಥದ್ದು ಅವರಿಗೊಂದು ಶೋಭೆ ತರುವಂಥದ್ದು ಅಂತ ಕೂಡ ಹೇಳ್ಬೋದು. ಸೊ ಅದನ್ನೆಲ್ಲವನ್ನ ನೀಡಿ ನಾವಿವತ್ತು ಈ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ತಾ ಇದ್ದೇವೆ. ಮುಂದಿನ ವಿಜೇತರು ಸುರೇಖಾ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ವಿನ್ ಆಗಿದ್ದೀರಿ, ಶುಭಾಶಯಗಳು ಮ್ಯಾಮ್. ಮುಂದಿನ ವಿಜೇತರು ಪವಿತ್ರ ಬೆಳ್ತಂಗಡಿ. ಸೊ ಆಗಲೇ ನಾಗರಾಜ್ ಸರ್ ಹೇಳಿದಾಗೆ ಅವರು ಬರಲಿಕ್ಕಾಗದೆ ಅವರ ಅಣ್ಣನನ್ನು ಕಳಿಸಿಕೊಟ್ಟಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್, ಅವರಿಗೂ ಕೂಡ ನಮ್ಮ ಶುಭಾಶಯಗಳನ್ನು ತಿಳಿಸಿ. ಇವತ್ತು ಇಲ್ಲಿ ಬಂದಂತಹ ಗೆಸ್ಟ್ಗಳಿಗೆ ಮೊಮೆಂಟೋವನ್ನು ನೀಡಬೇಕಾಗಿ ನಾನು ನಾಗರಾಜ್ ವರ್ಕಾಡಿ ಹಾಗೂ ಸಂದೇಶ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸೊ ಇವತ್ತಿನ ನಮ್ಮ ಮುಖ್ಯ ಅತಿಥಿಯಾಗಿ ಬಂದಂತಹ ಅಶ್ವಿನಿ ಮ್ಯಾಮ್ ಅವರಿಗೆ
ಮೊಮೆಂಟೋವನ್ನು ನೀಡಬೇಕಾಗಿ ಸಂದೇಶ್ ಅವರಲ್ಲಿ ಕೇಳ್ತಾ ಇದ್ದೇನೆ. ಸೊ ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಹಾಗೆ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡುವಂತಹ ಸಚಿನ್ ಅವರು ನಮ್ಮೊಂದಿಗಿದ್ದಾರೆ. ಸೊ ಸಂದೇಶ್ ಅವರು ಕೊಡಬೇಕು. ಇನ್ನೋರ್ವ ಸಚಿನ್, ಕ್ಯಾಮರಾಮ್ಯಾನ್ ಸಚಿನ್. ಸೊ ಅವರಿಗೂ ಕೂಡ ಅವರು ಕೂಡ ಗೌರವ ಸ್ವೀಕರಿಸಬೇಕಾಗಿದೆ. ನಮ್ಮ ಇನ್ನೋರ್ವ ಕ್ಯಾಮರಾಮ್ಯಾನ್, ನಮ್ಮ ಸ್ಪಂದನ ವಾಹಿನಿ ಇನ್ನೋರ್ವ ಕ್ಯಾಮರಾಮ್ಯಾನ್ ಆದಂತಹ ಯತೀಶ್ ತಿಂಗಳಾಯಿ ಅವರು ಕೂಡ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಹಾಗೆ ನಮ್ಮ ವಾಹಿನಿಯಲ್ಲಿ ಇಂಟರ್ನ್ಶಿಪ್ ಮಾಡಿ ಇದೀಗ ಇನ್ಫೋಸಿಸ್ ಕಂಪನಿಯಲ್ಲಿ ಒಳ್ಳೆಯ ಕೆಲಸವನ್ನು ಪಡೆದುಕೊಂಡಿರುವಂತಹ ಸಮೀಕ್ಷಾ ಅವರಿಗೆ ಒಂದು ಗೌರವಿಸಬೇಕಾಗಿ ಅಶ್ವಿನಿ ಮ್ಯಾಮ್ ಹಾಗೂ ಅನುಲೇಖಾ ಮ್ಯಾಮ್ ಅಲ್ಲಿ ಕೇಳಿಕೊಳ್ತಾರೆ. ಸಮೀಕ್ಷಾ ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೆ ನಮ್ಮ ವಾಹಿನಿಯ ನಿರೂಪಕರಾದಂತಹ ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರಿಗೂ ಕೂಡ ಒಂದು ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ನಿರೂಪಕಿಯಾದಂತಹ ಕೃತಿಯವರಿಗೂ ಕೂಡ ಹೂ ನೀಡುವುದರ ಮೂಲಕ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಇಂದು ನಮ್ಮೊಂದಿಗೆ 9 ದಿನಗಳ ಕಾಲ ಸಿರಿಯ ರೇಟನ್ನು ಗೆಸ್ ಮಾಡಿ ವಿನ್ನರ್ಸ್ ಆದಂತಹ ಕಾಲ್ ಮಾಡಿ ವಿಜೇತರಾದಂಥವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಅನಿಸಿಕೆಯನ್ನು ಕೇಳೋಣ. ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಅವರಿಗೆ ಸೀರೆ ಗೆದ್ದದ್ದು ಎಷ್ಟು ಖುಷಿಯಾಗಿದೆ, ಹೇಗೆ ಸೀರೆಯ ರೇಟನ್ನು ಗೆಸ್ ಮಾಡಿದ್ರು, ತಾವು ಗೆದ್ದಿದ್ದೇವೆ ಅಂತ ಕೇಳಿದಾಗ ಎಷ್ಟು ಖುಷಿಯಾಯಿತು, ಇವೆಲ್ಲವನ್ನು ಅವರ ಹತ್ರನೇ ಕೇಳೋಣ. ಬನ್ನಿ. ನಮ್ಮೊಂದಿಗೆ ನವದಿನ ನವಸಿರಿಯ ಮೊದಲ ದಿನದ ವಿನ್ನರ್ ಆದಂತಹ ವಿಜೇತರಾದಂತಹ ಸುಬ್ರಹ್ಮಣ್ಯ ಕುಂದಾಪುರ ಅವರಿದ್ದಾರೆ. ಬನ್ನಿ ಅವರ ಅನಿಸಿಕೆಯನ್ನು ಕೇಳೋಣ. ಸೊ ಇವತ್ತಂದ್ರೆ ಮೊನ್ನೆಯ ಸೀರೆಯನ್ನ ಗೆದ್ದಿದ್ದೀರಿ, ಆ ಸೀರೆ ಇವತ್ತು ನಿಮ್ಮ ಕೈ ಸೇರಿದೆ, ಎಷ್ಟು ಖುಷಿ ಆಗ್ತಾ ಇದೆ, ಸೀರೆ ರೇಟನ್ನು ಹೇಗೆ ಗೆಸ್ ಮಾಡಿದ್ರಿ, ಅದು ಕೂಡ ಮೊದಲನೇ ದಿನವೇ ನೀವು ವಿನ್ ಆಗಿದ್ರಿ. ಸೊ ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನಿಜ ಹೇಳಬೇಕಂತ ಹೇಳಿದ್ರೆ ನಾನು ತುಂಬ ಒಂದು 3-4 ವರ್ಷಗಳಿಂದ ಸ್ಪಂದನ ವಾಹಿನಿಗೆ ಕರೆ ಮಾಡೋದ್ರ ಜೊತೆಗೆ ವಿವಿಧ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಭಾಗಿಯಾಗ್ತಿದ್ದೇನೆ. ತುಂಬಾ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಈ ವರ್ಷ ನವರಾತ್ರಿಯ ಯಾಕಂತ ಹೇಳಿದ್ರೆ 2 ವರ್ಷಗಳ ಕಾಲ ಕೊರೋನಾದ ಮೂಲಕ ನಾವೆಲ್ಲ ತುಂಬ ನೊಂದಿದ್ದೇವೆ. ತುಂಬ ಮನಸ್ಸಿಗೂ ಬೇಜಾರು ಕೂಡ ಆಗ್ತಾಯಿದೆ. ಯಾಕಂತ ಹೇಳಿದ್ರೆ ಯಾವುದೇ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಈ ನಡುವೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ ಸ್ಪಂದನ ವಾಹಿನಿ ಪಾವನಿ ಸಿಲ್ಕ್ ಜೊತೆ ಸಂಬಂಧಗಳು ಇಟ್ಕೊಂಡು ಒಂದು ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡೋದರ ಜೊತೆಗೆ ನಮ್ಮೆಲ್ಲರ ಮನೆ ಬಾಗಿಲಿಗೆ ಬಂದಿದೆ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂತ ಹೇಳಿದ್ರೆ ಒಂದು ಮಾಧ್ಯಮ ನಾವು ಜನರ ಹತ್ರ ಹೋದವಾಗ ಮಾತ್ರ ಎಲ್ಲರೂ ಇಷ್ಟಪಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇವತ್ತು ನವದಿನ ನವಸೀರೆ ಉತ್ಸವ ಕಾರ್ಯಕ್ರಮದಲ್ಲಿ ಮೊದಲ ದಿನದ ಕಾರ್ಯಕ್ರಮದ ಮೊದಲ ವಿನ್ನರ್ ನಾನೇ ಆಗಿದ್ದೀನಿ. ಆವಾಗ ನಂಗೆ ತುಂಬ ಖುಷಿ ಆಯಿತು. ಯಾಕೆಂತ ಹೇಳಿದ್ರೆ ಕಾರ್ಯಕ್ರಮಗಳೇ ನಾನು ಪ್ರತಿದಿನ ಕರೆ ಮಾಡ್ತೀನಿ, ಮಾತಾಡ್ತೀನಿ, ಆದರೆ ಇಂಥ ಒಂದು ಭಾಗ್ಯ ನಂಗೆ ಸ್ಪಂದನ ವಾಹಿನಿ ಜೊತೆ ಅಲ್ಲಿಗೆ ಹೋಗಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಬಹುಮಾನ ತಗೊಳ್ಳುವಂಥ ಒಂದು ಪುಣ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನ ಈ ವಿನೂತನ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಹಾಗೆ ನನ್ನ ಜೊತೆ ಒಂದಿಷ್ಟು ಜನ ಫ್ರೆಂಡ್ಸ್ ಬಂದಿದ್ದಾರೆ. ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೆದಿದೆ. ಇದೇ ರೀತಿ ವಿನೂತನ ಕಾರ್ಯಕ್ರಮಗಳು ಮೂಡಿ ಬರಲಿ, ಹಾಗೆ ಬೇರೆ ಬೇರೆ ಪ್ರಾಯೋಜಕರು ನಮ್ಮ ಸ್ಪಂದನ ವಾಹಿನಿ ಜೊತೆ ಕೈ ಜೋಡಿಸಲಿ, ಇದಕ್ಕಿಂತ ಹೆಚ್ಚಿನ ವಿನೂತನ ಕಾರ್ಯಕ್ರಮಗಳು ಮೂಡಿ ಬರಬೇಕನ್ನೋದೇ ನನ್ನ ಆಸೆ ಮೇಡಮ್. ಧನ್ಯವಾದಗಳು ಸರ್, ನಿಮ್ಮ ಜೊತೆ ಮಾತನಾಡಿ ಖುಷಿ ಆಯಿತು. ಸ್ಪಂದನ ವಾಹಿನಿಯ ಮೇಲೆ ನೀವು ಇಟ್ಟಿರುವಂತಹ ಪ್ರೀತಿ ಹೀಗೆ ಇರಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ 3 ವಿನ್ನರ್ಗಳಿದ್ದಾರೆ. 3 ದಿನ ಅವರು ಸಿರಿಯ ರೇಟನ್ನು ಸರಿಯಾಗಿ ಗೆಸ್ ಮಾಡಿ ವಿನ್ ಆಗಿದ್ರು. ಸೊ ಅವರ ಜೊತೆಗೆ ಅವರ ಮನೆಯವರನ್ನು ಕೂಡ ಕರ್ಕೊಂಡ್ಬಂದಿದ್ದಾರೆ. ಅವರ ಒಂದು ಏನು ಹೇಳುವಂಥದ್ದು ಈ ಒಂದು ಖುಷಿಯ ಕ್ಷಣದಲ್ಲಿ ಭಾಗಿಯಾಗಲಿಕ್ಕೆ. ಬನ್ನಿ ಅವರಿಗೆ ಎಷ್ಟು ಖುಷಿ ಆಗ್ತದೆ ಅಂತ ಕೇಳೋಣ. ಮೊದಲಿಗೆ ನಿಮ್ಮ ಹೆಸರು ಮ್ಯಾಮ್? ಸುರೇಖಾ. ಎಲ್ಲಿಂದ ಬರ್ತಾ ಇದ್ದೀರಿ? ಆತ್ರಾಡಿಯಿಂದ. ಓಕೆ, ನೀವು ನವರಾತ್ರಿಯ ಏನು ಹೇಳುವಂಥದ್ದು 9 ದಿನಗಳಲ್ಲಿ ಕರೆ ಮಾಡಿ ಸಿರಿಯನ್ನು ಗೆದ್ದಿದ್ದೀರಿ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ನಾನು 3 ಸಲ ಗೆದ್ದಿದ್ದೇನೆ. ತುಂಬ ಖುಷಿಯಾಗಿದೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಸೊ ಹೇಗೆ ಈಗ ರೇಟ್ ಗೆಸ್ ಮಾಡಲಿಕ್ಕೆ ಅದರ ಬಗ್ಗೆ ಒಂದು ಸ್ವಲ್ಪ ಗೊತ್ತಿರಬೇಕು, ಅಥವಾ ಆ ಸೀರೆನ ನೋಡುವಾಗ ಗೊತ್ತಾಗ್ತದೆ. ನೀವು ಹೇಗೆ ಅದರ ಕಲರ್ ನೋಡಿ ಗೆಸ್ ಮಾಡಿದ್ರ, ಅಥವಾ ಪ್ಯಾಟ್ರನ್ ಅಥವಾ ಬಾರ್ಡರ್ ಹೇಗೆ ಗೆಸ್ ಮಾಡಿದ್ರಿ?
ನನ್ನ ಹಸ್ಬೆಂಡ್ ಹೇಳ್ತಾರೆ ಅದನ್ನು ಹೇಳ್ತೀನಿ. ಓಕೆ, ವೆರಿ ನೈಸ್. ಅವರ ಹಸ್ಬೆಂಡ್ ಗೆಸ್ ಮಾಡಿದಂತಹ ರೇಟನ್ನು ಅವರು ಹೇಳಿ ಗೆದ್ದಿದ್ದಾರೆ. ಸೊ ನಿಮಗೂ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಹಸ್ಬೆಂಡಿಗೂ ಕಂಗ್ರ್ಯಾಚುಲೇಷನ್ಸ್. ಅವರೇ ಹೇಳೋದು, ಅಂದರೆ ನನ್ನ ತಂಗಿಗೆ ಸಹ ಅವರೇ ಹೇಳಿದ್ದು, ಅವಳು ಗೆದ್ದಿದ್ದಾಳೆ. ಓಕೆ, ಒಂದೇ ಕುಟುಂಬಕ್ಕೆ 2 ಸೀರೆ ಹೋಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಕೂಡ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಹೀಗೆ ಸ್ಪಂದನ ವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇರಿ. ಸೊ ಮ್ಯಾಮ್, ನೀವು ಹೇಗೆ ವಿನ್ ಆದದ್ದು ಗುಟ್ಟು ನಮಗೆ ಗೊತ್ತಾಯಿತು, ಆದರೆ ಎಷ್ಟು ಖುಷಿಯಾಗಿದೆ ವಿನ್ ಆಗಿ ಅದನ್ನು ನೀವೇ ಹೇಳಬೇಕು. ತುಂಬ ಖುಷಿ ಆಯಿತು ವಿನ್ ಆದದ್ದು. ಹಾಗಾಗಿ ಭಾವ ಹೇಳಿದ್ದು ರೇಟನ್ನೇ ನಾವು ಹೇಳಿದ್ದು. ಅವ್ರು ಹೇಳಿದರು, ನಾವು ಆ್ಯಕ್ಚುಲಿ ಜಾಬಿಗೆ ಹೋಗ್ತೇವೆ KMCಗೆ. ಒಂದು ದಿವಸ ರಜೆ ಇತ್ತು, ಆ ದಿವಸ ಭಾವ ಹೇಳಿದರು ಫೋನ್ ಮಾಡು ಅಂತೇಳಿ. ಫೋನ್ ಮಾಡಿ ಅವರೇ ರೇಟ್ ಹೇಳಿದರು, ನಾನು ಹೇಳಿದೆ, ಅದು ಸರಿ ಆಯಿತು ರೇಟ್. ಸೊ ಕಂಗ್ರ್ಯಾಚುಲೇಷನ್ಸ್. ಸೀರಿಯಲ್ ಏನಾದರೂ ಪಾಲುಂಟ ಭಾವನಿಗೆ? ಸೊ ಸ್ಟೋರ್ ಇದ್ದಿತ್ತಲ್ಲ, ಅದರಲ್ಲಿ ಸಹ 2 ಸೀರೆ ಗೆದ್ದಿದ್ದಾರೆ. ಇದು ಒಂದು ಸೀರೆ ಇದನ್ನೇ ಕಂಗ್ರ್ಯಾಚುಲೇಷನ್ಸ್. ಬಹುಶಃ ಸರಿಯಾಗಿ ಗೆಸ್ ಮಾಡ್ತಾ ಇದ್ದಾರೆ. ಹೀಗೆ ಸಾಗಲಿ ನಿಮ್ಮ ಜರ್ನಿ. ಆನ್ ನೆಕ್ಸ್ಟಿಗೂ ಕೂಡ ನಮ್ಮ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಕರೆ ಮಾಡೋದಾದ್ರೆ ಆಲ್ ದ ಬೆಸ್ಟ್ ನಿಮಗೆ. ಫ್ಯಾಮಿಲಿ ಫುಲ್ ಒಂದು ಹಬ್ಬದ ಟೈಮಲ್ಲಿ ಒಟ್ಟಿಗೆ ಕೂತು ಕಾಲ್ ಮಾಡ್ತೀವಿ. ಖುಷಿ ಆಯಿತು ಕೇಳಿ. ಸೊ ಆಶಾ ಅವರು, ಸಾರಿ ಇಂದಿರಾ ಅವರು, ಸೊ ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್. ಇವತ್ತು ನೀವು ಸೀರೆಯನ್ನು ಗೆದ್ದಿದ್ದೀರಿ. ಹೇಗೆ ಗೆಸ್ ಮಾಡಿದ್ರಿ ರೇಟ್? ಈಗ ಸೀರೆಯನ್ನು ಗೆದ್ದ ಮೇಲೆ ಎಷ್ಟು ಖುಷಿ ಆಗ್ತಾ ಇದೆ? ಖುಷಿ ಆಗ್ತದೆ. ನನ್ನ ಹುಟ್ಟಿದ ದಿವಸವೇ ನನಗೆ ಸೀರೆ ಸಿಕ್ಕಿದ್ದು, ತುಂಬ ಖುಷಿಯಾಗಿತ್ತು. ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಸ್ಪಂದನ ವಾಹಿನಿಯ ಕಡೆಯಿಂದ. ಸೊ ಸೀರೆಯನ್ನು ನಾನು ಅವರಿಗೂ ಹಾಗೆ ಕೇಳಿದೆ, ಸೀರೆಯನ್ನು ಗೆಸ್ ಮಾಡುವಾಗ ಹೇಗೆ ಗೆಸ್ ಮಾಡಿದ್ರಿ? ಅಂದರೆ ಕಲರ್, ಪ್ಯಾಟ್ರನ್, ಬಾರ್ಡರ್ ಹೇಗೆ? ಅದು ಕಲರ್ ತುಂಬ ಇಷ್ಟ ನನಗೆ, ಮತ್ತು ಅಂಥ ಕಲರೇ ಉಂಟು ನನ್ನಲ್ಲಿ. ಮತ್ತು ನನ್ನ ಅಕ್ಕನಲ್ಲಿ ಹೇಳಿದೆ, ಬೊಂಬೆಯಲ್ಲಿದ್ದಾಳೆ ಅವಳು, ಅವಳಲ್ಲಿ ರೇಟ್ ಕೇಳಿದೆ ಹೇಗೆ ಅಂತ. ಎಲ್ಲ ಗೊತ್ತಾಗ್ತದಲ್ಲ ಅವರಿಗೆ. ಒಂದು ರೇಟ್ ಹೇಳಿದ್ದು 970 ಅಂತ, ನಾನು 950 ಹೇಳಿದೆ. ಕರೆಕ್ಟ್ ಆಯಿತು. ಸೊ ಓಕೆ, ಕಂಗ್ರ್ಯಾಚುಲೇಷನ್ಸ್. ಬಹುಶಃ ಸೀರೆ ಅಂತ ಬಂದ ಕೂಡಲೇ ಮನೆಯವರೆಲ್ಲರೂ ಒಟ್ಟಾಗಿ ಸೇರಿ, ಅಕ್ಕ ತಂಗಿಯರು ಯಾರೇ ಆಗಿರಲಿ ಎಲ್ಲ ಒಟ್ಟು ಸೇರಿ ಒಂದು ಸೀರೆಯನ್ನು ಗೆಲ್ಲಬೇಕಂತ ಒಂದು ಫುಲ್ ಕಾಂಪಿಟೇಷನಲ್ಲಿ ಇರ್ತಾರೆ. ಸೊ ಹಾಗೆ ಅಕ್ಕ ತಂಗಿಯರು ಒಟ್ಟೊಟ್ಟಿಗೆ ವಿನ್ ಆಗಿದ್ದಾರೆ. ಅವರು ಕೂಡ ತಮ್ಮ ಅಕ್ಕ ಹೆಲ್ಪ್ ಮಾಡಿದರು ಅಂತ ಹೇಳಿದ್ದಾರೆ. ಸೊ ಈ ಅಕ್ಕ ತಂಗಿಯರ ಬಾಂಧವ್ಯ ಹಾಗೆ ಸೀರೆಯ ಮೇಲಿನ ಪ್ರೀತಿ ಹೀಗೆ ಇರಲಿ. ಸೊ ಕಂಗ್ರ್ಯಾಚುಲೇಷನ್ಸ್ ಇನ್ನೊಮ್ಮೆ ಹೇಳ್ತಾ, ಕರೆ ಮಾಡಿದ್ದಕ್ಕೂ ಧನ್ಯವಾದಗಳು. ಇವತ್ತಿಲ್ಲಿ ಬಂದು ನಿಮ್ಮ ಸೀರೆಯನ್ನು ನಿಮ್ಮದಾಗಿಸ್ಕೊಂಡಿದ್ದೀರಿ, ಅದಕ್ಕೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ ಕುಮಾರ್ ಮುಲ್ಕಿ ಅವರಿದ್ದಾರೆ. ಹೋದ ವರ್ಷ ಕೂಡ ನಮ್ಮ ನವರಾತ್ರಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ 2 ಸೀರೆಯನ್ನು ಗೆದ್ದಿದ್ರು. ಸೊ ಈ ವರ್ಷ ಕೂಡ ಒಂದು ಸೀರೆಯನ್ನು ನವದಿನ ನವ ಸೀರೆ ಕಾರ್ಯಕ್ರಮದಲ್ಲಿ ಪಾವನಿ ಸಿಲ್ಕ್ಸ್ ಅವರ ಒಂದು ಸೀರೆಯನ್ನು ಗೆದ್ದಿದ್ದಾರೆ. ಬನ್ನಿ, ಅವರಿಗೆ ಎಷ್ಟು ಖುಷಿ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ ಕೇಳೋಣ. ಸೊ ಸರ್ ನಮಸ್ತೆ, ಹೇಗೆ ಅನಿಸ್ತಾ ಇದೆ? ಇವತ್ತು ಈ ವರ್ಷದ ನವರಾತ್ರಿಯಲ್ಲೂ ಕೂಡ ನೀವು ಒಂದು ಸೀರೆಯನ್ನು ಗೆದ್ದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಮಾತಾಡ್ಬೋದಲ್ಲ, ಪಾತಿರಲ್ಲಿ ಭಾರಿ ಖುಷಿ ಆವೊಂದುಂಟು. ಹಣ ಪೂರ ರೇಟ್ ಪೂರ ಗೆಸ್ಟ್ ಪೂರ ಮಗ್ಗೇನೆ ಅದೇ ತೋಪಂಡ ಇರಿನ ಪಪ್ಪ ಪಂಡೇರಿತ್ತೆ ಈ ರೇಟ್ ಗೆಸ್ ಮಲ್ಪುನಂದು ಎಂಚ ಗೆಸ್ ಮಲ್ಪರ್ ಈರೆಗೈತ ಬಗ್ಗೆ ನಾಲೆಡ್ಜ್ ಎಂಚ ಜಸ್ಟ್ ಒಂದು ಅಂದಾಜು ಗೆಸ್ ಮಲ್ಪುನ ಐತ ಬಗ್ಗೆ ನಾಲೆಡ್ಜ್ ಬಂದಾಲೆ ಜಸ್ಟ್ ಒಂದು ಗೆಸ್ ಮಲ್ಪುನ ಎದ ಗಂಡಲ ಅಮ್ಮ ಪೂರ ಸೀರೆಗೆ ತೊನ್ನಾಗ ಒಟ್ಟು ಪೋತಿನ ಉಂಡ ಪಂಡ. ಸೊ ಅಪ್ಪಣ್ಣಗ ಮಸ್ತ್ ಒಬ್ಸರ್ವ್ ಮಲ್ದರೀರ್. ಸೊ ನೈಸ್, ಕಂಗ್ರ್ಯಾಚುಲೇಷನ್ಸ್. ಅವಲೊಂಜಿ ಸ್ಕಿಲ್ ಅಂದೆ ಪನೊಲಿ ರೇಟ್ ಗೆಸ್ ಮಲ್ಪುನ್ಲ. ಸೊ ಈ ಸಲಿತ ಸೀರೆ ಖುಷಿ ಆಂಡ, ಅಮ್ಮ ಖುಷಿ ಆದಿತ್ತು ನಾ ಎಂಚ? ಮಸ್ತ್ ಖುಷಿ ಆಯ್ತು ನಮಗೆ ಸೀರೆ ವಿನ್ ಆಯ ಬಣ್ಣಾಗ ಮಸ್ತ್ ಖುಷಿ ಆಗ. ಸೊ ಇನ್ನಿತ್ತ ಸೀರೆ ಕೊನದಾರೆ ಕೊರ್ನಾಗ ಅರೆ ಮಸ್ತ್ ಖುಷಿ ಆಪಣತ. ಸೊ ಕಂಗ್ರ್ಯಾಚುಲೇಷನ್ಸ್ ನಿಗಲೆ ಮಾತ್ರಗಳ ಹೋಲ್ ಫ್ಯಾಮಿಲಿಗೆ ಕಂಗ್ರ್ಯಾಚುಲೇಷನ್ಸ್ ಪನ್ನೊಂದುಲ್ಲೆ. ಎಂಚನೆ ಸ್ಪಂದನ ವಾಹಿನಿಗೆ ಕಾಲ್ ಮಲ್ತೊಂದು ಪ್ಲೇಸ್ ಸ್ಪಂದನ ವಾಹಿನಿ ಒಟ್ಟಿಗೆ ನಿಗಲ ರಿಲೇಷನ್ಶಿಪ್ ಎಂಚನೆ ಪಡೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನಮ್ಮೊಂದಿಗೆ ನವದಿನ ನವಸೀರೆ ಕಾರ್ಯಕ್ರಮದ ವಿನ್ನರ್ ಆದಂತಹ ಸುಜಾತ ಅವರಿದ್ದಾರೆ. ಬನ್ನಿ, ಅವರಿಗೆ ಏನು ಅನ್ನಿಸ್ತಾ ಇದೆ? ಈ ಸೀರೆಯನ್ನು ಈಗ ವಿನ್ ಆಗಿದ್ದಾರೆ, ಮೊನ್ನೆ ವಿನ್ ಆಗಿದ್ರು, ಇವತ್ತು ಅವ್ರ ಕೈ ಸೇರಿದೆ ಆ ಸೀರೆ. ಬನ್ನಿ, ಈಗ ಅವರಿಗೆ ಏನು ಅನ್ನಿಸ್ತಾ ಇದೆ, ಅವರ ಅನಿಸಿಕೆ ಏನು ಅನ್ನೋದನ್ನು ಕೇಳೋಣ. ಸೊ ಸುಜಾತ ಅವರೇ, ಗೆದ್ದಿದ್ದೀರಾ ಸೀರೆಯನ್ನು, ಕರೆಕ್ಟ್ ರೇಟ್ ಗೆಸ್ ಮಾಡಿ. ಸೊ ಏನು ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಯಿತು ಮೊನ್ನೆ ಸಿಗುವಾಗ. ಅಂದರೆ ಯಾವಾಗಲೂ ನಾನು ಕಾಲ್ ಮಾಡ್ತಾ ಇರ್ತೇನೆ ಇಂಥ ಪ್ರೋಗ್ರಾಮ್ಗೆಲ್ಲ, ಹಾಗೆ 2ನೇ ದಿನ ನನಗೆ ಸಿಕ್ಕಿತ್ತು, ಹಾಗೆ ತುಂಬ ಖುಷಿ ಆಯಿತು. ಸೊ 2ನೇ ದಿನ ಸೀರೆ ಸಿಕ್ಕಿ ಮತ್ತು ಉಳಿದ ಹಬ್ಬ ಎಲ್ಲ ಖುಷಿಯಾಗಿ ಹೋಯ್ತಾ? ಓಕೆ, ಖುಷಿ ಆಯಿತು ಮ್ಯಾಮ್ ನೀವು ಬಂದಿದ್ದು. ಡೈಲಿ ಮಾಡ್ತಾ ಇದ್ದೆ, 1-2 ದಿನ ಇದು ಹತ್ತಿರ ಬಂತು ರೇಟು, ಮತ್ತೆ ಹೋಯ್ತದೆ. ಸೊ ಆಗ ಕೂಡ ವಿನ್ನರ್ ಆದವರಿಗೆ ಕೇಳಿದೆ, ಹೇಗೆ ಗೆಸ್ ಮಾಡ್ತೀರಿ? ಅಂದರೆ ಸೀರೆಯ ಕಲರ್ ಇಷ್ಟ ಆಗಿ ಅಥವಾ ಬಾರ್ಡರನ್ನು ನೋಡಿ ಗುರುತು ಹಿಡಿತೀರಾ, ಅಥವಾ ಈ ಮೆಟೀರಿಯಲ್ ಹೇಗೆ? ಮೆಟೀರಿಯಲ್ ನೋಡಿ ನಾವು ಅಂದಾಜು ಮಾಡೋದು. ಸೊ ಓಕೆ ಮ್ಯಾಮ್, ಶುಭಾಶಯಗಳು, ಕಂಗ್ರ್ಯಾಚುಲೇಷನ್ಸ್. ಹೀಗೆ ಕರೆ ಮಾಡ್ತಾ ಇರಿ ಎಲ್ಲ ಕಾರ್ಯಕ್ರಮಕ್ಕೂ. ಸ್ಪಂದನ ವಾಹಿನಿಗೆ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್. ಸೊ ಈ ಕಾರ್ಯಕ್ರಮವನ್ನು ಇಷ್ಟೊತ್ತು ವೀಕ್ಷಿಸಿದಂತಹ ವೀಕ್ಷಕರೇ, ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನವದಿನ ನವಸೀರೆ
ಬಹುಮಾನ ವಿತರಣಾ ಕಾರ್ಯಕ್ರಮ. ಸೊ ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.